ಮನುಷ್ಯನ ವಿಕೃತಿಗಳು ಎಷ್ಟು ಹೀನ ಅನ್ನೋದಕ್ಕೆ ಇದಕ್ಕಿಂತ ಒಳ್ಳೆ ಉದಾಹರಣೆ ಬೇಕಿಲ್ಲ. ಇದು ಕೇರಳದ ಮಲಪ್ಪುರಂನಲ್ಲಿ ನಡೆದಿರುವ ಘಟನೆ. ಕಾಡಿನಿಂದ ನಾಡಿಗೆ ಬಂದ ಗರ್ಭಿಣಿ ಆನೆಗೆ ವಿಷ ಉಣಿಸಿ ಸಾಯಿಸಿದ ಕ್ರೂರ ಸುದ್ದಿ ಇದು. ಹೇಳಿ ಕೇಳಿ ಕೇರಳದ ಸಾಂಸ್ಕೃತಿಕ ಪರಂಪರೆ ಬಗ್ಗೆ ನೋಡಿದರೆ ಅಲ್ಲಿ ಆನೆಗೊಂದು ವಿಶಿಷ್ಟ ಸ್ಥಾನವಿದೆ. ಪ್ರತಿ ದೇವಸ್ಥಾನಗಳಲ್ಲಿ ಆನೆಗೆ ಭಕ್ತಿಯ ನಮನವಿದೆ. ಆನೆಗೆಂದೇ ಆನತ್ತಾವಳವಿದೆ. ಗುರುವಾಯೂರು, ತ್ರಿಶೂರು ಮುಂತಾದೆಡೆ ಆನೆಗಳೇ ಧಾರ್ಮಿಕ ಉತ್ಸವದ ಮುಂಚೂಣಿಯಲ್ಲಿ ನಿಲ್ಲುತ್ತವೆ. ಅಂತಹ ನಾಡಿನಲ್ಲಿ ಇನ್ನೇನು ಕೆಲವೇ ದಿನಗಳಲ್ಲಿ ಹೆರಿಗೆ ಆಗಲಿದ್ದ ಹೆಣ್ಣು ಆನೆಗೆ ಸುಡುಮದ್ದು ಸ್ಫೋಟಕ ತುಂಬಿದ ಪೈನಾಪಲ್ ನೀಡಿದ್ರು. ಆನೆ ಬಾಯೊಳಗಿಟ್ಟು ಜಗಿಯುತ್ತಿದ್ದಂತೆ ಪೈನಾಪಲ್ ಒಳಗಿದ್ದ ಪಟಾಕಿ ಹೊಡೆದು ಬಾಯಿ ತುಂಬ ಗಾಯಗಳಾಗಿದೆ. ನೋವು ಸಹಿಸಲಾಗದೆ ಆನೆ ಊರೆಲ್ಲ ಓಡಾಡಿ ಒಂದು ನದಿ ಸೇರಿ ಅಲ್ಲೇ ನಿಂತು ಪ್ರಾಣ ಬಿಟ್ಟಿದೆ. ಕೃಷ್ಣನ್ ಎಂಬ ಅರಣ್ಯ ಅಧಿಕಾರಿ ತಮ್ಮ ಸಿಬ್ಬಂದಿ ಜೊತೆ ಸೇರಿ ವಿಧಿವತ್ತಾಗಿ ಆನೆಗೆ ಅಂತ್ಯ ಸಂಸ್ಕಾರ ಮಾಡಿದ್ದಾರೆ. ಆದರೆ ಒಂದು ಪ್ರಶ್ನೆ, ಹೀಗೆ ಮಾಡಿದ ಪಾಪಿಗಳಿಗೆ, ಮನುಜ ನೀನೇಕೆ ಎಷ್ಟು ಕ್ರೂರಿ?